ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಯಶಸ್ವಿಯಾಗಿ ನಡೆಸಿದ ಸಂಕೀರ್ಣ ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸೆ ಕುರಿತು ಪತ್ರಿಕಾಗೋಷ್ಠಿ ಹೋಟೆಲ್ ಓಷನ್ಪರ್ನಲ್ಲಿ ನಡೆಯಿತು. ಹೃದಯ ರಕ್ತನಾಳ ಮತ್ತು ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುಪ್ರಸಾದ್ ರೈ ಅವರು ಮಾತನಾಡುತ್ತಾ, ಮಧ್ಯಪ್ರಾಚ್ಯದಲ್ಲಿ ನೆಲೆಸಿರುವ ಭಾರತೀಯ ಯುವ ದಂಪತಿಗಳು ಶೀಘ್ರದಲ್ಲೇ ಪೋಷಕರಾಗುತ್ತಾರೆ ಎಂದು ತಿಳಿದು ಸಂತೋಷಪಟ್ಟರು. ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅವಿನಾಶ್ ಶೆಟ್ಟಿ ಅವರು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಈ ಪ್ರದೇಶದಲ್ಲಿ ಲಭ್ಯವಿರುವ ಸೌಲಭ್ಯಗಳಿಗೆ ಸಾಕ್ಷಿಯಾಗಿರುವ ಹಲವು ಕಥೆಗಳಲ್ಲಿ ಇದು ಒಂದು. ಇಂದು ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯು ಕರಾವಳಿ ಮತ್ತು ಮಧ್ಯ ಕರ್ನಾಟಕದಲ್ಲಿ ಹೃದ್ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸಾ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ. ಪ್ರಪಂಚದ ಯಾವುದೇ ಕೇಂದ್ರದಲ್ಲಿ ಲಭ್ಯವಿರುವ ಎಲ್ಲಾ ರೀತಿಯ ಹೃದಯ ಚಿಕಿತ್ಸೆಯನ್ನು ಅಂದರೆ ವಯಸ್ಕರಿಗೆ, ಮಕ್ಕಳಿಗೆ ಮತ್ತು ನವಜಾತ ಶಿಶುಗಳಿಗೆ ನೀಡುತ್ತದೆ. ಇದರ ಪ್ರಯೋಜನವನ್ನು ಪಡೆಯುವುದರ ಮೂಲಕ ಎಲ್ಲರೂ ಒಟ್ಟಾಗಿ ಜನ್ಮಜಾತ ಹೃದಯ ಕಾಯಿಲೆಯನ್ನು ಜಯಿಸಬಹುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಅಪೂರ್ವ್ ಬರ್ಚೆ, ಡಾಕ್ಟರ್ ಗುಂಜನ್ ಬಂಗಾ, ಡಾಕ್ಟರ್ ಅರವಿಂದ್ ಬಿಶೋನಾಯ್, ಡಾಕ್ಟರ್ ಪದ್ಮಕುಮಾರ್, ಡಾಕ್ಟರ್ ಅವಿನಾಶ್ ಶೆಟ್ಟಿ, ಗುರುಪ್ರಸಾದ್ ರೈ ಉಪಸ್ಥಿತರಿದ್ದರು. ಸುಮಾರು 6 ದಶಕಗಳ ಹಿಂದೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಆರಂಭವಾಯಿತು. ಆರಂಭದಿಂದಲೂ ಇಲ್ಲಿ ಉಡುಪಿ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ನಾವು ಬೇಸಿಕ್ ಅಂದರೆ ಸಾಮಾನ್ಯ ಚಿಕಿತ್ಸೆಗಳಿಗಂತಹ ಎಲ್ಲ ಸೌಲಭ್ಯಗಳನ್ನು ಅಳವಡಿಸಿಕೊಂಡಿದ್ದೇವೆ. ಆದರೆ ನಮ್ಮ ಮುಖ್ಯ ಉದ್ದೇಶ ಬರೀ ನಮ್ಮ ಜಿಲ್ಲೆ ಅಲ್ಲ, ಇಡೀ ರಾಜ್ಯದ ಜನರಿಗೆ ಬೇರೆ ಎಲ್ಲೂ ಸಿಗದಂಥ ಅಥವಾ ಅಷ್ಟು ಸುಲಭದಲ್ಲಿ ಸಿಗದಂತಹ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ಒದಗಿಸಬೇಕಂಥದ್ದು ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ಹಾಗೂ ನಮ್ಮ ಮಾಹೆ ಆಡಳಿತದ ಒಂದು ಮುಖ್ಯ ಉದ್ದೇಶ. ಈ ದಿಶೆಯಲ್ಲಿ ಕಳೆದ ಒಂದು 10 ವರ್ಷಗಳಲ್ಲಿ ಸಾಕಷ್ಟು ಹೊಸ ಚಿಕಿತ್ಸಾ ವಿಭಾಗಗಳು, ಹೊಸ ಸೌಲಭ್ಯಗಳನ್ನು ನಾವು ಅಳವಡಿಸ್ತೇವೆ. ನಿಮಗೆ ಒಂದು ಉದಾಹರಣೆ ನಾನು ಹೇಳಬೇಕಾದ್ರೆ, ಈಗಾಗಲೇ ಅವರು ವೈದ್ಯರು ಹೇಳಿದಾಗೆ, ಮುಂಚೆ ಈ ರೀತಿಯ ಮಕ್ಕಳು ಬಂದಾಗ ನಾವು ಅವರು ಒಂದು ವೇಳೆ ಪ್ರೆಗ್ನೆನ್ಸಿ ಅಂದರೆ ಗರ್ಭಾವಸ್ಥೆಯಲ್ಲಿ ಗೊತ್ತಾದಾಗ ನಾವು ಆವಾಗಲೇ ಹೇಳುತ್ತುಂಟು ಅವರಿಗೆ, ಅಂದರೆ ನೀವು ಡೆಲಿವರಿಗೆ ಇಲ್ಲಿ ಬರೋದು ಬೇಡ, ಇದು ಬ್ಯಾಂಗ್ಳೂರು, ಮುಂಬೈ, ಚೆನ್ನೈ ಅಂಥ ಆಸ್ಪತ್ರೆಗಳಿಗೆ ಹೋಗಬೇಕು ಅಂತ. ಯಾಕಂದರೆ ಆ ರೀತಿಯ ಸೌಲಭ್ಯ ನಮ್ಮಲ್ಲಿ ಇರಲಿಲ್ಲ. ಮುಖ್ಯವಾಗಿ ನಮ್ಮಲ್ಲಿ ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸೆ ಮಾಡುವಂಥ ತಜ್ಞ ವೈದ್ಯರು ಇರಲಿಲ್ಲ. ಆಮೇಲೆ ಫೀಟಲ್ ಮೆಡಿಸಿನ್. With the help of this procedure, the baby actually was able to skip the first surgery. This kind of heart disease is managed with 3 stages of surgery. We were able to avoid the first surgery by doing an interventional procedure, which could be performed only through a small hole in the baby's leg, like a needle hole. And baby is doing well right now and will be undergoing next surgery around 6 months of life. We have to remember that all of this can be detected antenatally, and that whether it is detected early enough or detected a little bit later, but ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು that many of them are dying in the second week, third week after surviving COVID. That is because of this clotting tendency. Children can have simple birth defects. All this we are talking about birth defects in small kids. They can have simple birth defects and complex birth defects. So it's a simple birth defect. Most of the children can easily be operated at the